ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರುತ್ತಾ ಇಡೀ ದೇಶದ ಗಮನ ಸೆಳೆದಿದ್ದ ಮೊನಾಲಿಸಾ ಭೋಸ್ಲೆ ಈಗ ಕೇರಳದಲ್ಲಿ ಮದುವೆಯಾಗಿದ್ದಾರೆ. ಅಂತರ್ಧರ್ಮೀಯ ಪ್ರೀತಿಗಾಗಿ ತನ್ನ ಮನೆಯವರನ್ನೇ ಎದುರಿಸಿ ನೂರಾರು ಕಿಲೋಮೀಟರ್ ದೂರದ ಕೇರಳಕ್ಕೆ ಓಡಿಬಂದ ಈ ಜೋಡಿಯ ಕಥೆ ಈಗ ರಿಯಲ್ ಕೇರಳ ಸ್ಟೋರಿ ಅಂತಾನೆ ವೈರಲ್ ಆಗ್ತಿದೆ. ಏನಿದು ರೋಚಕ ಪ್ರೇಮಕಥೆ? ಇಲ್ಲಿದೆ ನೋಡಿ. ಇಂದೋರ್ನಿಂದ ಕೇರಳದವರೆಗೆ ನಡೆದ ಈ ಲವ್ ಸ್ಟೋರಿ ಸಿನಿಮಾಕ್ಕಿಂತ ಕಡಿಮೆಯೇನಿಲ್ಲ. ಮೊನಾಲಿಸಾ ಅಪ್ರಾಪ್ತ ವಯಸ್ಗಳು ಎಂದು ತಂದೆ ಪೊಲೀಸರಿಗೆ ದೂರು ನೀಡಿದ್ರು. ಆದ್ರೆ ಪೊಲೀಸ್ ತನಿಖೆಯಲ್ಲಿ ಆಕೆ ಮೇಜರ್ ಎಂದು ಸಾಬೀತಾಗಿದೆ. ಇಂದೋರ್ ಮೂಲದ ಮೊನಾಲಿಸಾ ಮತ್ತು ಮಹಾರಾಷ್ಟ್ರ ಮೂಲದ ಫರ್ಮಾನ್ ಖಾನ್ ಬುಧವಾರ ತಿರುವನಂತಪುರದ ದೇವಸ್ಥಾನವೊಂದರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಧರ್ಮದ ಬೇಲಿ ಇವರ ಪ್ರೀತಿಗೆ ಅಡ್ಡ ಬಂದಾಗ ಮನೆಯವರಿಂದ ಜೀವ ಬೆದರಿಕೆ ಶುರುವಾಯಿತು. ಆಗ ಈ ಜೋಡಿ ಆರಿಸಿಕೊಂಡಿದ್ದೇ ದೇವರ ನಾಡು ಕೇರಳವನ್ನು. ಅಲ್ಲಿನ ಪೊಲೀಸರ ರಕ್ಷಣೆ ಕೋರಿ ಈಗ ಹೊಸ ಜೀವನ ಆರಂಭಿಸಿದ್ದಾರೆ. ವಿಶೇಷ ಅಂದ್ರೆ ಈ ಮದುವೆಗೆ ಕೇರಳದ ಸಚಿವರು ಮತ್ತು ಸಿಪಿಐಎಂ ನಾಯಕರು ಸಾಕ್ಷಿಯಾದ್ರು. ಶಿಕ್ಷಣ ಸಚಿವ ಶಿವನ್ಕುಟ್ಟಿ ಮತ್ತು ಎಂವಿ ಗೋವಿಂದನ್ ಅವರು ಮದುವೆಗೆ ಬಂದು ಶುಭ ಹಾರೈಸಿದ್ದಲ್ಲದೆ ನಮ್ಮ ರಾಜ್ಯ ಜಾತ್ಯತೀತ ಮೌಲ್ಯಗಳಿಗೆ ಹೆಸರುವಾಸಿ ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಈ ಮೂಲಕ ಈ ಮದುವೆ ಈಗ ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಪ್ರಸ್ತುತ ಮಲಯಾಳಂನ ನಾಗಮ್ಮ ಚಿತ್ರದಲ್ಲಿ ನಟಿಸುತ್ತಿರುವ ಮೊನಾಲಿಸಾ ಅವರ ಈ ನಿರ್ಧಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆ ಹುಟ್ಟುಹಾಕಿದೆ. ಈ ಅಂತರ್ಧರ್ಮೀಯ ವಿವಾಹದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ. ಲೇಟೆಸ್ಟ್ ವೈರಲ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.